ಮಾತಿರೆಗ್ಲ ಸೊಲ್ಮೆಲು ಎಲ್ಲ ಕಥೆನೆ ಈ ಲೇಸಿಗನಿಕಲಿನ ಮಾತಿರನ್ನು ಮೋಕೆದ ಓಡಾಡಿದ್ಕೊಂಡೊಂದಲೆ ಬಂದಲೆ ನರಮಾನಿಯಾದ ಮುರುಗ ಪಕ್ಕಿಲಾದ ಪುಟ್ಟಿನೆಡ್ದು ಬೊಕ್ಕ ಒಂಜತ್ತು ಒಂಜಿ ದಿನ ಐಕ್ ಅಂತ್ಯ ಪನ್ಪಿನ ಉಂಡು ಜೀವನು ಬುಡ್ದು ಪೋವಡೆ ಮಣ್ಣು ಸೇರೋಡೆ ಅಂಚ ಮಣ್ಣು ಸೇರ್ನೆಡ್ದು ಬೊಕ್ಕಲ ಜೀವನು ಬುಡ್ದಿನೆಡ್ದು ಬೊಕ್ಕಲ ಕುಡರ ನರಮಾನ್ಯ ಅತ್ತಂದಣ್ಣ ಮುರುಗ ಪಕ್ಕಿಯಾದ ಜನ್ಮಗು ಬರ್ರೆ ಸಾಧ್ಯ ಉಂಡ ಪನ್ಪಿನ ಪ್ರಶ್ನೆ ಇನಿ ಕೋಡದ ಬತ್ತು ಸಾವಿರ ವರ್ಷೋಡದೆ ಉಂಡು ಒಂಜಾತು ಜನಕುಲು ನರಮಾನ್ಯಾಗ ಅತ್ತಂದಣ್ಣ ಮುರುಗ ಪಕ್ಕಿಲಿಗೆ ಬೆತೆ ಬೇತೆ ಜನ್ಮಲು ತಿಕ್ಕೊಂಡು ಮುಕ್ತಿ ಆಪಿನ ಮುಟ್ಟ ಮೋಕ್ಷ ಆಪಿನ ಮುಟ್ಟ ಜನ್ಮಲು ಉಪ್ಪುಣೆ ಪಂಪಿನಂಚಿತ್ತಿನ ಪಾತಿರನ್ನು ಪಂಡಿರಂದಂಡ ನನ್ನ ವಿಜ್ಞಾನ ಅತ್ತಂದಾಂಡ ಬುದ್ಧಿಜೀವಿಲು ಪ್ರಗತಿವರ ಚಿಂತನೆ ದಕುಲು ಪನ್ಪಿಂದ ಆದಂದು ಪಂಡ ನರಮಾನ್ಯಾದ ಮುರುಗ ಪಕ್ಕಿಲಾದ ಪುಟ್ಟದು ಬತ್ತಿ ನೆಡ್ದು ಬೊಕ್ಕ ಸೈತಿ ನೆಡ್ದು ಬೊಕ್ಕ ಪೊತ್ತುದು ಸುಡು ಸುಕ್ಕಾರಿಯಾದ ಬೊಂಜಾಯಿ ನೆಡ್ದು ಬೊಕ್ಕ ಕುಡರ ಜನ್ಮ ಪನ್ಪಿನ ಉಜ್ಜಿ ಮಣ್ಣು ಸೇರ್ ನೆಡ್ದು ಬೊಕ್ಕ ಕುಡರ ಬರ್ರೆ ಇಜ್ಜಿ ಒಂಜೇ ಜನ್ಮ ಉಪ್ಪುನು ಪನ್ಪಿನ ಪಾತೆರ ಒಂದು ಅಂದ ಸುಲ್ಲ ಪನ್ಪಿನ ಪ್ರಶ್ನೆ ನಮ್ಮ ನಡುಟು ಏಪೋಡ್ದಿಂಚುಂಡು ಮೊದಲೇ ಇನಿತ್ತ ಈ ಒಂಜಿ ಎಲ್ಲ ಕಥೆನ ಸಿಂಚಿಡು ಬೇತೆ ಬೇತೆ ಜನ್ಮಲು ಉಂಡು ಆ ಜನ್ಮಲು ಎಂಚ ಬರ್ಪುಂಡು ಆ ರೀತಿ ನಾವೇನು ತೆರೆಯೊಂಡ್ರ ಸಾಧ್ಯ ಉಂಡು ಪನ್ಪಿನೇನು ನಿಖಲ ದುಂಬದೆ ಕಡಿದೆ ಒಂದಲ್ಲ ಬಲೆ ತೂಲೆ ಎಲ್ಲ ಕಥೆನೆ ನಮ್ಮ ಟಿವಿದ ಈ ಒಂಜಿ ಎಲ್ಲ ಕಥೆನ ಸಂಚಿಗೆ ಬೋಡಾದು ಆತ್ಮ ಪರಮಾತ್ಮನ ನಡುಟುಪ್ ನಂಚಿತ್ತಿನ ಒಂಜಿ ವಿಶೇಷ ಸಂಗತಿದಾದ ಜನ್ಮಾಂತರದ ಗುಟ್ಟುದಾದ ಉದೇನು ತಿರುಪಾದು ಕೊರ್ರೆಲ್ಲರು ಶ್ರೀಮತಿ ಆಶಾ ಜಗದೀಶ್ ಅರ್ನ ಪಾತಿರನ್ನು ನಮಗೇನಗ ನಮಸ್ಕಾರ ಬಂಧುಗಳೇ, ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅಧ್ಯಾತ್ಮ ಈ ಮೂರಕ್ಷರದ ಒಂದು ಶಬ್ದವೇ ಒಂದು ಅದ್ಭುತ ಆದರ್ಶ. ಅದನ್ನು ಪೂರ್ಣವಾಗಿ ವ್ಯಾಖ್ಯಾನಿಸಲು ಬಹುಶಃ ಯಾರಿಗೂ ಸಾಧ್ಯ ಇಲ್ಲ. ಅದರ ಜೊತೆಯಲ್ಲಿ ಬರುವಂತಹ ಎರಡು ಶಬ್ದಗಳು ಆತ್ಮ ಮತ್ತು ಪರಮಾತ್ಮ. ಆತ್ಮ ಮತ್ತು ಪಾರಮಾರ್ಥಿಕವಾದಂತಹ ಸಂಸರ್ಗಕ್ಕೆ ಸಾಮೀಪ್ಯಕ್ಕೆ ನಾವೆಲ್ಲ ಬಹಳಷ್ಟು ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾನೆ ಬರ್ತೇವೆ. ಆದರೆ ವಾಸ್ತವವಾಗಿ ಆತ್ಮ ಏನು ಪರಮಾತ್ಮ ಏನು ಅದನ್ನು ಅರ್ಥೈಸುವುದು ಕೂಡ ಅಷ್ಟು ಸುಲಭವಲ್ಲ. ಆತ್ಮನೇ ಬೇರೆ ಪರಮಾತ್ಮನೇ ಬೇರೆ ಎನ್ನುವಂತಹ ಒಂದು ಸಿದ್ಧಾಂತ ಬಂದರೆ ಆತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಅನ್ನುವಂತಹ ಮತ್ತೊಂದು ಸಿದ್ಧಾಂತವನ್ನು ಗುರುಗಳು ನೀಡಿರುತ್ತಾರೆ. ಅದೇ ರೀತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಕೂಡ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಮತ್ತಷ್ಟು ಸಿದ್ಧಾಂತಗಳು ಮೂಡಿ ಬಂದಿದೆ. ಇದರ ಮಧ್ಯೆ ಆತ್ಮದ ಮೂಲಕ ನಮ್ಮ ಪೂರ್ವ ಜನ್ಮಗಳ ವಿಚಾರಗಳು ಇರಬಹುದು ಅಥವಾ ಬೇರೆ ಬೇರೆ ಸಂಗತಿಗಳನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಅನ್ನುವಂತಹ ಸಿದ್ಧಾಂತವನ್ನು ನಮ್ಮ ಅದ್ಭುತವಾದಂತಹ ದ್ವಿಶಕ್ತಿಯಿಂದ ನಮ್ಮ ಪೂರ್ವ ಹಿರಿಯರು ನಮಗೆ ನೀಡಿದ್ದಾರೆ. ಅಂತಹ ಕೆಲವೊಂದು ವಿಚಾರಗಳ ಬಗ್ಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಮಾತುಕತೆಯನ್ನು ಮಾಡಲಿಕ್ಕಿದ್ದೇವೆ. ಮನಸ್ಸನ್ನು ವಿಶೇಷವಾಗಿ ಒಂದು ಮಧ್ಯಂತರ ಸ್ಥಿತಿಗೆ ಕೊಂಡೊಯ್ದು ಆ ಮೂಲಕ ಅರೆ ಸುಷುಪ್ತಿಗೆ ಬಹುಶಃ ತೆಗೆದುಕೊಂಡು ಹೋಗಿ ಅಲ್ಲಿಂದ ಮಾನಸಿಕವಾದಂತಹ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನ ನಿರಂತರವಾಗಿ ಬೇರೆ ಬೇರೆ ರೀತಿಯಲ್ಲಿ ನಡೆದುಕೊಂಡು ಬಂದಾಯಿದೆ. ಅದರಲ್ಲಿ ಒಂದು ವಿಧಾನವನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗಾಗಿ ತೋರಿಸಿಕೊಡ್ಲಿಕ್ಕಿದ್ದಾರೆ ಶ್ರೀಮತಿ ಆಶಾ ಜಗದೀಶ್ ಅವರು. ಆಧ್ಯಾತ್ಮಿಕ ಕ್ಷೇತ್ರದ ಬಹಳ ಸಾಧನೆಯನ್ನು ಮಾಡ್ತಾ ಇರುವಂತಹ ಶ್ರೀಮತಿ ಆಶಾ ಜಗದೀಶ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಇಡೀ ಬಳಗದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹೇಳಿ, ಏನು ಮನಸ್ಸು ಅಂದರೆ ಏನು? ಬಹಳ ಗೊಂದಲ ಇದೆ ಇವತ್ತಿಗೂ ಕೂಡ. ಮನಸ್ಸು ಅಂತ ಹೇಳಿದ್ರೆ ಬೇರೆ ಬೇರೆ ಒಂದು ವಿಚಾರ. ನಾನು ಮೊದಲಿನಿಂದ ಗ್ರಂಥಗಳಿಂದ ತಗೊಂಡು ಹೋಗ್ತೀನಿ. ಫಸ್ಟ್ ನಾವೇನು ನಮ್ಮ ಗ್ರಂಥಗಳಲ್ಲಿ ಬರೆದಿದೆ, ನಮ್ಮ ಪುನರ್ಜನ್ಮಗಳಿದೆ ಅಂತ ಹೇಳಿ ಪ್ರಾಣಿಯಾಗಿ ಪಕ್ಷಿಯಾಗಿ ಮರ ಗಿಡ ಇದೆಲ್ಲ ಆಗಿ ನಾವು ಜೀವನ ತಾಳ್ತೀವಿ ಅಂತ ಹೇಳ್ಕೊಂಡು ಏನು ಗ್ರಂಥಗಳು ಬರೆದಿದೆ ಅದನ್ನ ನೋಡ್ಲಿಕ್ಕೆ 84 ಲಕ್ಷ ಜೀವರಾಶಿಗಳಲ್ಲಿ ಆ ರೀತಿ ಒಂದು ನಾವು ಪದ್ಯಗಳು ಕೇಳಿದ್ದೀವಿ. ಹಾಗೆ ಶಿರ್ಡಿ ಸಾಯಿಬಾಬಾ ಅವರ ಒಂದು ಪುಸ್ತಕವನ್ನು ಓದುವಾಗ ಒಂದೇ ಒಂದು ಪುಟದಲ್ಲಿ ಅವರು ಬರೆದಿದ್ದಾರೆ. ಎಲ್ಲ ನಂಗೆ ಬಹುಶಃ ನಂಗೆ ಅಲ್ಲೇ ಒಂದು ಜ್ಞಾನೋದಯ ಆದಾಗ ಆಯ್ತು, ಒಂದು ಸೆಕೆಂಡ್ ಅದನ್ನ ನೋಡುವಾಗ. ಹಾಗೆ ಇದು ಸತ್ಯವಾ ಹೌದಾ ಅನ್ನೋದು ನನಗೆ ಪ್ರಶ್ನೆ ಉಟ್ಕೊಳ್ತು. ಯಾವಾಗ ನನಗೆ ಪಾಸ್ಟ್ ಲೈಫ್ ರಿಗ್ರೆಷನ್ ಅನ್ನ ಕಲಿಬೇಕು ಅಂತ ಅನ್ನಿಸ್ತಾ ಇತ್ತು, ಮತ್ತೆ ನಾನು ಕಲೀಲಿಕ್ಕೆ ಹೋದೆ. ಅದಕ್ಕಿಂತ ಮುಂಚೆಯೇ ಕೆಲವೆಲ್ಲ ಮೆಡಿಟೇಷನ್ಸ್, ಡಿಫ್ರೆಂಟ್ ಟೈಪ್ ಆಫ್ ಮೆಡಿಟೇಷನ್ಸ್ ಇರ್ಬೋದು, ಅಥವಾ ಕೆಲವು ದೈವಿಗಳ ಬಗ್ಗೆ ನಾವು ಗಮನ ಕೊಟ್ಟಾಗ, ಅಟೆನ್ಷನ್ ಕೊಟ್ಟಾಗ ಅವ್ರು ನಮ್ಗೆ ಹೆಂಗೆ ರೆಸಿಪ್ರೊಕೇಟ್ ಮಾಡ್ತಾರೆ, ಇದನ್ನೆಲ್ಲ ನೋಡ್ತಾ ಬಂದಾಗ
ಈ ಪಾಸ್ಟ್ ಲೈಫ್ ರಿಗ್ರೆಷನ್ಗೆ ಅಂತ ನನ್ನ ಗುರುಗಳೇ ಅವರು ಕಂಡಂತ ಕೇಸಸ್ ಅಥವಾ ನಾವು ಕಂಡಂತ ಕೇಸಸ್ ನೋಡುವಾಗ ಹೆಚ್ಚಿನದು ಹಾಗೆ ಬಂತು. ಕೆಲವರು ಯಾವುದೋ ಜನ್ಮದಲ್ಲಿ ಪ್ರಾಣಿಯಾಗಿರ್ತಾರೆ ಅಥವಾ ಪಕ್ಷಿ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಯಾರೋ ಈ ಮರ ಕಡಿಯೋನು ಹೋಗಿ ಮರ ಕಡ್ದಿದ್ದಾನೆ ಅಂತ ಹೇಳೋದಕ್ಕೆ ಅದೇ ಮರ ಈಗ ಮನುಷ್ಯ ಜನ್ಮ ಆಗಿ ಬಂದು ಯಾರು ಕಡ್ದಿದ್ದಾನೆ ಅವನದೇ ಮಗುವಾಗಿ ಹುಟ್ಕೊಂಡು ಅವನಿಗೆ ಒಂದು ರೀತಿಯಲ್ಲಿ ಹಿಂಸೆ ಕೊಡುವಂಥದ್ದು ಈ ರೀತಿ ಸುಮಾರು ಕೇಸಸ್ಗಳು ಬಂದಿದೆ, ಒಂದಲ್ಲ ಎರಡಲ್ಲ ಸಾಕಷ್ಟು. ಆವಾಗ ಅನ್ನಿಸ್ತು ನನಗೆ ಬಹುಶಃ ಈ ಗ್ರಂಥಗಳಿರೋದೆಲ್ಲವೂ ಸತ್ಯ ಅಂತ. ಅಂದ್ರೆ ಒಂದು ಮರ ಆಗಿದ್ದವರಿಗೆ ಇಲ್ಲಿ ಜನ್ಮ ತಾಳಿದ್ದಾರೆ ಅಂದ್ರೆ ಆ ಮರದಲ್ಲೂ ಕೂಡ ಅಂದ್ರೆ ಒಂದು ನಂಬಿಕೆ ಪ್ರಕಾರ ಪುನರ್ಜನ್ಮನೇ ಇಲ್ಲ ಅಥವಾ ಜನ್ಮಾಂತರಗಳೇ ಏನೋ ಅಂತ ಒಂದು ವಾದ ಇದೆ. ಅದನ್ನು ಪಕ್ಕಕ್ಕಿಟ್ಟು ನೋಡುವಾಗ ಈ ಜನ್ಮಾಂತರಗಳಲ್ಲಿ ನಂಬಿಕೆ ಇರಿಸಿರುವಂತಹ ಒಂದು ವರ್ಗ ಕೂಡ ಇದೆ. ಎಷ್ಟು ಜನ್ಮಗಳು ಬರ್ಬೋದು ಒಬ್ಬನಿಗೆ? ಅದು ಹೇಳಲಿಕ್ಕೆ ಬರೋದಿಲ್ಲ. ಅಂದ್ರೆ 4,000 ಜನ್ಮಗಳ ತನಕ ಹೋಗುತ್ತೆ ಅಂತ ಹೇಳ್ತಾರೆ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಇವನ್ ಈ ಸೈನ್ಸ್ ಅಂತ ಏನ್ ಹೇಳ್ತೀವಿ ಇಟ್ಸ್ ಜಸ್ಟ್ 1%. ಈಗ ಆಧ್ಯಾತ್ಮಿಕ ಅಂತ ಹೇಳೋದಂಥದ್ದು ಸೂಪರ್ ಸೈನ್ಸ್. ಅದನ್ನ ಮುಟ್ಲಿಕ್ಕೆ ಇನ್ನೂ ಸೈನ್ಸ್ ಸಾಧ್ಯ ಆಗ್ಲಿಲ್ಲ. ಆ ಒಂದು ವಿದ್ಯೆಗಳು ನಮ್ಮ ದೇಶದಲ್ಲಿದೆ. ನಾವು ಬಹಳ ಪುಣ್ಯವಂತರು ಅಂತ ಹೇಳೋದು. ಈ ದೇಶದಲ್ಲಿ ಹುಟ್ಟಬೇಕಂತ ಆಸೆ ಪಡ್ಬೇಕಂದ್ರೆ ಅದಕ್ಕೆ ಹೇಳೋದು ಆ ರೀತಿ ತುಂಬಾ ಪುಣ್ಯ ಮಾಡಿದವರು. ಈ ನೆಲದ ಶಕ್ತಿ ಅದು. ಹಾಗೆ ಜೆನೆಟಿಕಲಿ ಅವರಿಗೆ ಎಲ್ಲವೂ ಬಂದಿದೆ. ಈ ದೇಶದಲ್ಲಿ ಹುಟ್ಟಿದಂಥವರಿಗೆ ಏನೇನು ವಿದ್ಯೆಗಳು ನಮ್ಮ ಎಷ್ಟೋ ಜನ್ಮಗಳಲ್ಲಿ ನಾವು ಅಭ್ಯಾಸಗಳನ್ನು ಮಾಡಿದೀವಿ. ಇವತ್ತು ಎಲ್ರಿಗೂ ಆಶ್ಚರ್ಯ ಆಗ್ಬೋದು, ರಾಜಕಾರಣಿಯ ಕಂಡಂತ ಆಶಾ ಜಗದೀಶ್ ಅವರು ಏನು ಆಧ್ಯಾತ್ಮಿಕದಲ್ಲಿ ಇದ್ದಾರೆ ಅಂತ. ಖಂಡಿತ ಅಲ್ಲ, ಈಗ ನೇರ ಪ್ರಶ್ನೆ, ಇವತ್ತಿನ ನಮ್ಮ ಜನ್ಮಕ್ಕೆ ನಮ್ಮ ಪೂರ್ವ ಜನ್ಮಗಳು ಏನಾದರೂ ಕಾರಣ ಇದೆಯಾ, ಪ್ರಭಾವ ಇದೆಯಾ? 100% ಕಾರಣ ಇದೆ. ಎಲ್ಲ ಪ್ಲಾನ್ಡ್. ಆಕ್ಚುಲಿ ಇವನ್ ಅಸ್ಟ್ರಾಲಜಿ ಹೇಳ್ತಾರೆ, ಅಸ್ಟ್ರಾಲಜಿ ಇಸ್ ಎ ಲೈಫ್ ಸ್ಕ್ರಿಪ್ಟ್. ಅದು ಖಂಡಿತ ಹೌದು, ಲೈಫ್ ಸ್ಕ್ರಿಪ್ಟ್. ಆಲ್ರೆಡಿ ನಮ್ಮ ಜನ್ಮ ಹೇಗಿರ್ಬೇಕು ಹೇಗೆ ಎಲ್ಲ ಬರ್ದಾಗಿದೆ ಅದರಲ್ಲಿ. ಹಾಗಾಗಿ ಇಲ್ಲಿ ಏನು ಅಂತ ಹೇಳಿದ್ರೆ ಆತ್ಮಕ್ಕೆ ತನ್ನದೇ ಆದಂತ ಒಂದು ಶಕ್ತಿ ಇದೆ. ಆ ಅಸ್ಟ್ರಾಲಜಿನಲ್ಲೇ ಬರ್ದಂಥದನ್ನು ಕೂಡ ಅದು ಓವರ್ ರೂಲ್ ಮಾಡ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಆತ್ಮಕ್ಕೆ ಇವನ್ ದೇವರಿಗೂ ಕೂಡ ಅವನ ತನ್ನಷ್ಟಕ್ಕೆ ಆತ್ಮ ದೇವರ ಕಡೆ ಹೋಗ್ಬೇಕೆ ಹೊರತು ದೇವರು ಅದನ್ನ ಎಳಿಲಿಕ್ಕೆ ಆಗೋದಿಲ್ಲ ಅಂತೆ. ಖಂಡಿತ ಅದಕ್ಕಷ್ಟು ಶಕ್ತಿ ಅಂದ್ರೆ ಸ್ವತಃ ಅವನೇ ಅದು ಪರಮಾತ್ಮ ಒಂದು ಅಂಶ. ಅದಕ್ಕೆ ಎಲ್ಲರಲ್ಲೂ ದೇವರಿದ್ದಾರೆ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಪರಮಾತ್ಮ ಅವನೇ ಅದು. ಈ ಎಲ್ಲಾ ರೂಪಗಳು, ನೀವು ನಾನು ಅವರು ಎಲ್ಲರೂ ಸಹ ಅವನೇ ಅದು. ಆದ್ರೆ ನಾನಾ ರೀತಿಯಲ್ಲಿ ನಾನಾ ಅನುಭವಗಳನ್ನು ಪಡ್ಕೊಳ್ಳಕ್ಕೆ ಭೂಮಿಗೆ ಬರ್ತಾ ಇರ್ತೀವಿ. ಅವಾಗವಾಗ ನಮ್ಗೆ ಎಲ್ಲಿವರೆಗೂ ತೃಪ್ತಿ ಇಲ್ಲ ಅಲ್ಲಿವರೆಗೂ ಏನೇನು ಕಂಡ್ಕೊಳ್ಬೇಕು, ಏನೇನು ಅನುಭವ ಪಡ್ಕೊಳ್ಬೇಕು ಎಲ್ಲ ಪಡ್ಕೊಂಡು ಸಾಕು, ಇಷ್ಟೇಯ ಈ ಜನ್ಮ ಬೇಡ, ನಾನು ಪರಮಾತ್ಮನಲ್ಲಿ ಐಕ್ಯ ಆಗ್ಬಿಡ್ತೇನೆ, ಅಲ್ಲೇ ನನಗೆ ಬಹುಶಃ ಅಲ್ಲಿವರೆಗೆ ಜನ್ಮಗಳು ಬರ್ತಾನೆ ಇರ್ತವೆ, ಎಲ್ಲಿ ಅವರಿಗೆ ಆ ಪೂರ್ಣತೆ ಸಿಗ್ತದೆ. ಕರ್ಮ ಏನ್ ಮಾಡ್ತೀವಿ ಅಲ್ಲಿವರೆಗೆ ಎಷ್ಟು ಲೇವಾದೇವ ಮಾಡ್ತೀವಿ ಅವರೊಟ್ಟಿಗೆ ನೆಕ್ಸ್ಟ್ ಜನ್ಮದಲ್ಲಿ ಭಾರಿ ಹತ್ತಿರದ ಸಂಬಂಧ ಇರುತ್ತೆ. ಇವಾಗ ಇವರು ಯಾರೋ ಫ್ರೆಂಡ್ ಆಗಿದ್ದವರು ಅವರೇ ನಮ್ಮದು ಸ್ವಂತ ಮಗುನ ತಂದೆನ ಚಾನ್ಸಸ್ ಇರುತ್ತೆ. ಹಾಗೆ ಸರ್, ಈಗ ಒಬ್ಬರನ್ನ ಪೂರ್ವ ಜನ್ಮಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಏನೆಲ್ಲ ಕ್ರಮಗಳಿದೆ ಈ ಒಂದು ವಿಧಾನದಲ್ಲಿ? ಪೂರ್ವ ಜನ್ಮಕ್ಕೆ ತಗೊಂಡು ಹೋಗ್ಬೇಕಂತ ಹೇಳಿದ್ರೆ ಆಲ್ಫಾ ಸ್ಟೇಜ್ ಅಂತ ಕರಿತೀವಿ. ಈಗ ನಾವು ಮಾತಾಡ್ತಾ ಇರೋದು ಬೀಟಾ ಸ್ಟೇಜ್ ಆದ್ರೆ ತೀಟಾ ಸ್ಟೇಜ್ ಅನ್ನೋದು ನಿದ್ರಾವಸ್ಥೆನಲ್ಲಿರೋದು. ಆ ಎರಡರ ಮಧ್ಯೆ ಬರೋದು ಆಲ್ಫಾ ಸ್ಟೇಜ್. ಈ ಸ್ಟೇಜ್ಗೆ ಪ್ರತಿಯೊಬ್ಬ ಮನುಷ್ಯ ಪ್ರಾಣಿ ಎಲ್ಲವೂ ಈ ಸ್ಟೇಜ್ಗೆ ರಾತ್ರಿ ಹೊತ್ತು ನಾವು ಮಲಗಿದಾಗ ಹೋಗ್ತಾರೆ. ಅದು ಅವ್ರಿಗೆ ಕನಸಿನ ರೂಪದಲ್ಲಿ ಕಾಣುತ್ತೆ. ಇದು ಡ್ರೀಮ್ ಅಂತ ಹೇಳಿ ಏನ್ ಹೇಳ್ತೀವಿ, ಕನಸು ಕಂಡಿತ್ತು, ಯಾರೊಟ್ಟಿಗೋ ಮಾತಾಡಿದ್ದು, ಇದೆಲ್ಲ ಇದು ನಾವು ಆಸ್ಟ್ರಲ್ ಪ್ಲೇನ್ ಅಂತ ಕರೀತೀವಿ. ಭೂಮಿಯಿಂದ ಒಂದು ಮೇಲ್ಭಾಗದಲ್ಲಿ ಆಸ್ಟ್ರಲ್ ಪ್ಲೇನ್ ಏನಿದೆ ಅಲ್ಲಿ ಮೀಟ್ ಆಗುವಂಥದ್ದು. ಸೊ ಅಲ್ಲಿ ನಾವು ಮಾತುಕತೆ ಮಾಡ್ತೀವಿ. ಇದೆಲ್ಲ ಒಂದು ಆಲ್ಫಾ ಸ್ಟೇಜ್ ಅಲ್ಲಿ ನಡೆಯುವಂಥದ್ದು. ಆಲ್ಫಾ ಸ್ಟೇಜ್ ಅಲ್ಲಿ ಇದ್ದಾಗಲೇ ಅವ್ರಿಗೆ ಎಲ್ಲೋ ಒಂದ್ ಕಡೆ ಭೂಕಂಪ ಆದ್ರೆ ಅವ್ರಿಗೆ ಭೂಕಂಪದ್ದು ಕನಸು ಬಿದ್ದಿರುತ್ತೆ. ನಾನು ಕಂಡೆ ಅಂತ ಹೇಳ್ತಾರೆ, ಎಲ್ಲೋ ಒಂದ್ ಕಡೆ ಆಗಿರುತ್ತೆ. ಅಂದ್ರೆ ಇವ್ರ ಆ ಮನಸ್ಸಿಗೆ ಉಂಟಲ್ಲ ಮಿಂಚಿನ ವೇಗದಲ್ಲಿ ಹೋಗ್ತದೆ ಮನಸ್ಸು. ಅದು ಮೆಡಿಟೇಷನ್ಸ್ ಅಲ್ಲಿ ಅನುಭವ ಮಾಡ್ಕೊಂಡವ್ರಿಗೆ ಗೊತ್ತಿರುತ್ತೆ. ಯಕ್ಷ ಪ್ರಶ್ನೆಗೆ ಯುಧಿಷ್ಠಿರ ಕೊಟ್ಟ ಉತ್ತರ ಕೂಡ ಅಷ್ಟೇ. ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಓಡುವ ವಸ್ತು ಏನಂದ್ರೆ ಮನಸ್ಸು. ಅದು ಹಾಗೆ ಆಸ್ಟ್ರಲ್ ಟ್ರಾವೆಲ್ ನಾವೇನ್ ಮಾಡ್ತೀವಿ ಅದೂ ಅಷ್ಟೇ, ಅಷ್ಟು ಸ್ಪೀಡ್ ಇರುತ್ತೆ. ಹಾಗೆ ಯಾವ ದೇವದ ಶಕ್ತಿಗಳು ಅಷ್ಟೇ, ನಾವು ಯಾರನ್ನು ಬೇಡ್ಕೊಳ್ತೀವಿ ಅಷ್ಟೇ ಸ್ಪೀಡ್ ಅಲ್ಲಿ ಅವರು ನಮ್ಮ ಹತ್ರ ಇರ್ತಾರೆ. ಅದು 100%. ನಿಮ್ಗೆ ಗೋಚರ ಆಗೋದು ಯಾವಾಗ ಅಂತ ಹೇಳಿದ್ರೆ ನಿಮ್ಗೆ ಅತಿಯಾಗಿ ನಂಬಿಕೆ ಇಟ್ಕೊಂಡು ಕಾನ್ಸಂಟ್ರೇಷನ್ ಮಾಡಿದಾಗ ಮಾತ್ರ ಗೊತ್ತಾಗೋದು. ಯಾವುದೇ ವಿಚಾರ ತಗೊಂಡ್ರು ನಾವು ಡೀಪ್ ಆಗಿ ಹೋದಾಗ ಖಂಡಿತ ಅದರ ಅನುಭವಗಳು ನಮ್ಗೆ ಖಂಡಿತ ಸಿಗ್ತದೆ. ಈಗ ಇದರ ಲಾಭ ಏನು, ಉಪಯೋಗ ಏನು ಅನ್ನೋಂಥ ಪ್ರಶ್ನೆ. ನಮ್ಮ ಈ
ಜನ್ಮದ ಸಮಸ್ಯೆಗಳಿಗೆ ಮೂಲ ಅಲ್ಲಿರಬಹುದು, ಆ ಒಂದು ಮೂಲವನ್ನು ಸರಿಪಡಿಸಿದ್ರೆ ಈ ಸಮಸ್ಯೆಗಳು ನಿವಾರಣೆ ಆಗೋ ಸಾಧ್ಯತೆ ಇದೆಯಾ? ಸಾಧ್ಯತೆ ಇರುತ್ತೆ. ಅದೇ ಗುರುವಿನ ಮುಖಾಂತರ ಮೋಕ್ಷ ಅಂತ ಹೇಳ್ತಾರೆ. ಗುರು ಮೋಕ್ಷ ಕೊಡ್ತಾನೆ ಅಂತ ಬಹುಶಃ ಇಂಥ ವಿಚಾರಕ್ಕೆ ಹೇಳ್ತಾರೆ. ಈಗ ನಾವು ಟ್ರಾನ್ಸ್ ಹಾಕಿದಾಗ ಅವರ ಹಿಂದಿನ ಜನ್ಮದಲ್ಲಿ ಏನೋ ಒಂದು ಘಟನೆ ಆಗಿರುತ್ತೆ, ಅವ್ರು ಬಿದ್ದು ಎಲ್ಲೋ ಪೆಟ್ಟಾಗಿರುತ್ತೆ, ಯಾರೋ ಹೊಡೆದು ನೋವಾಗಿರುತ್ತೆ, ಆ ನೋವು ಅವರಿಗೆ ಅವರ ಆತ್ಮದಲ್ಲಿ ಇಂಪ್ರೆಷನ್ ಆಗ್ಬಿಟ್ಟಿರುತ್ತೆ. ಆ ಇಂಪ್ರೆಷನ್ ಆಗುತ್ತೆ, ಈ ಜನ್ಮದಲ್ಲಿ ಬಂದಾಗ ಕೂಡ ಆ ನೋವು ಕಂಟಿನ್ಯೂ ಆಗುತ್ತೆ ಅವರಿಗೆ. ಆ ನೋವಿಗೆ ವೈದ್ಯಕೀಯ ಶಾಸ್ತ್ರದಲ್ಲಿ ಚಿಕಿತ್ಸೆ ಇಲ್ಲ. ಬಟ್ ಅದೇ ನೋವನ್ನ ನಾವು ಟ್ರಾನ್ಸ್ ಅಲ್ಲಿ ಹಾಕಿದಾಗ ಅವರ ಮುಖಾಂತರವೇ ಅದನ್ನ ಹಿಂದೆ ನಡೆದಂತ ನೋವೇನಿದೆ, ಘಟನೆ ಏನಿದೆ, ಅದು ಈ ಶರೀರದಲ್ಲ, ಅದ ಹಿಂದಿನ ಜನ್ಮದಲ್ಲೇ ಬಿಟ್ಟು ಬಿಡಿ ಅಂತ ಹೇಳಿ ಅವರನ್ನ ಡಿಲೀಟ್ ಮಾಡಿಸಿ ಅವರ ಕಡೆಯಿಂದಾನೆ ಅಫರ್ಮೇಶನ್ ಕೊಡ್ತೀವಿ. ಮುಂದೆ ನೀವು ಒಳ್ಳೆ ತರದ ಜೀವನ ಮಾಡ್ಬೇಕು, ಒಳ್ಳೆ ಹೆಲ್ತ್ ಇರ್ಬೇಕು, ಈ ಅಫರ್ಮೇಶನ್ಸ್ ಕೊಟ್ಟಾಗ ಮನಸ್ಸಲ್ಲಿ ಕುತ್ಕೊಳ್ಳುತ್ತದು. ಅದರ ಪ್ರಕಾರವೇ ಅವರ ಶರೀರ ನಡ್ಕೊಳ್ಳುತ್ತೆ. ಮನಸ್ಸು ಡಾಕ್ಟರ್ಸ್ ಹೇಳ್ತಾರೆ, ಎಷ್ಟೋ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು ಕೂಡ ಅವರ ಮನಸ್ಸಲ್ಲಿ ಇಲ್ಲ ನಾನು ಕ್ಯಾನ್ಸರ್ ಹೋಗಿಸ್ತೀನಿ ಅಂತ ಹಠ ಕಟ್ಕೊಂಡು ದೃಢತೆ ಬಂದಾಗ ಆಟೋಮೆಟಿಕಲ್ ಅವರ ಕೆಮಿಕಲ್ ಚೇಂಜಸ್ ಆಗ್ತದೆ ಬಾಡಿಯಲ್ಲಿ. ಆಟೋಮೆಟಿಕ್ ಕ್ಯಾನ್ಸರ್ ಇರುವುದಿಲ್ಲ. ಆಗ ಹೋಗಿ ಕೇಳುವಾಗ ಇಲ್ಲ ನಿಮ್ಗೆ ಕ್ಯಾನ್ಸರ್ ಇಲ್ಲ ಹೇಳ್ತಾರೆ. ಅದನ್ನೇ ಹೇಳಿದ್ರು ವಿವೇಕಾನಂದರು ಕೂಡ, ಮನಸ್ಸು ದೃಢವಾಗಿದ್ರೆ ಹಾವಿನ ವಿಷ ಕೂಡ ನಾಟುವುದಿಲ್ಲ. ಸೊ ಹಾಗೆ ಈ ಮನಸ್ಸಿಂದ ಏನು ಹಿಂದಿನ ಘಟನೆಗಳಿಂದ ಆಗಿದೆ ಅದನ್ನ ನಾವು ಎರೈಸ್ ಮಾಡ್ಲಿಕ್ಕೆ ಆಗ್ತದೆ. ಇನ್ನೊಂದು ಬರುತ್ತೆ, ಹಿಂದೆ ಯಾರಾದ್ರೂ ಅವ್ರಿಗೆ ತೊಂದರೆ ಮಾಡಿದೆ ಅದು ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಅದನ್ನ ಈ ಜನ್ಮದಲ್ಲಿ ಅವ್ರು ಹಾಗೆ ಇಟ್ಕೊಂಡ್ರೆ ಕಷ್ಟ ಅಂತಾನೆ ಬಹುಶಃ ಕೆಲವೊಮ್ಮೆ ಅದನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಬದಲೇ ಒಂಜಿ ಲೆಕ್ಕಾಚಾರದ ಪ್ರಕಾರ ಒಂಜಿ ವಿಚಾರದ ಪ್ರಕಾರ ಈ ಜನ್ಮೋಡು ವಿಶೇಷವಾದ ನರಮನ್ಯನ ಈ ಜನ್ಮೋಡು ಬರ್ಪಿನಂಚಿತ್ತಿನ ಒಂಜಾತು ಸಮಸ್ಯೆಲು ಉಪ್ಪರ್ಯಾವು ಅತಂದನ ಬೇತೆ ಬೇತೆ ಸಂಗತಿಲು ಉಪ್ಪರ್ಯಾವು ಐಕ್ ನಮ್ಮ ದುಂಬುದ ಜನ್ಮೋಡು ಆತಿನಂಚಿತ್ತಿನ ಒಂಜಾತು ಘಟನೆಲು ಕಾರಣ ಆಪುಂಡು ಐತ ಪಿರೋಡು ಆ ಜನ್ಮಾಂತರದ ನೆವನಲುಪ್ಪುಡು ಪನ್ನಿನಂಚಿತ್ತಿನ ಪಾತ್ರ ಉಂಡು ಒಂದು ಅಂದ ತೂಕ ಎಲ್ಲ ಕಥೆನೆ. ಹಿಂದಿನ ಜನ್ಮದ ಬಗ್ಗೆ ಹೇಳಿದ್ರಿ, ಮುಂದಿನ ಜನ್ಮಗಳು ಇದ್ರೆ ಅದನ್ನು ಕೂಡ ಕಾಣೋದಕ್ಕೆ ಸಾಧ್ಯ? ಅದು ಕೂಡ ಎಷ್ಟೋ ಕಡೆ ಗೊತ್ತಾಗಿದೆ ನಮ್ಗೆ. ಕೆಲವು ನಾವು ವೇಟ್ ಮಾಡಿ ನೋಡ್ತಾ ಇದೀವಿ, ನೋಡೋಣ ಈ ಹೇಳಿದಂತ ಘಟನೆಗಳು ಆಗ್ತಾವ ಇಲ್ವಾ ಅಂತ ಹೇಳಿ. ಒಂದ್ ಸುಮಾರು ಕೇಸಸ್ ನಲ್ಲಿ ಆಗಿರೋದು ಕಂಡಿದೆ ನಮ್ಗೆ. ಹಾಗೆ ಅದು ಕೂಡ ಗೊತ್ತಾಗ. ಈಗ ಅದೊಂದು ವೈಯಕ್ತಿಕ ವಿಚಾರ ಇರ್ಬೋದು. ನನ್ನ ಇನ್ನೊಂದು ಪ್ರಶ್ನೆ ಅಂದ್ರೆ, ಸಾಮಾಜಿಕವಾದಂತಹ ಒಂದು ಕಳಕಳಿಯನ್ನು ಇಟ್ಕೊಂಡು ಈ ಪ್ರಶ್ನೆ, ಮುಂದೆ ಇಂತಹ ಇಸುವೆಯಲ್ಲಿ ಎಲ್ಲೋ ದೊಡ್ಡ ಒಂದು ಉತ್ಪಾತ ಆಗ್ಲಿಕ್ಕಿದೆ, ಭೂಕಂಪ ಆಗ್ಲಿಕ್ಕಿದೆ ಅಥವಾ ಜಲಪ್ರಳಯ ಆಗ್ಲಿಕ್ಕೆ, ಇದನ್ನು ಕಾಣುವುದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ. ಅದಕ್ಕೆ ಹೇಳುದು ಕಾಲಜ್ಞಾನಿಗಳು ಎಲ್ಲವನ್ನೂ ನೋಡ್ತಿದ್ರು ಅಂತ. ಇಲ್ಲಿ ಏನಾಗುತ್ತೆ, ನಾವು ನಿಮ್ಗೆ ಟ್ರಾನ್ಸ್ ಹಾಕ್ಬೇಕಾದ್ರೆ ಆಕ್ಚುಲಿ ನಾವು ಕ್ವೆಶ್ಚನ್ಸ್ ಮಾತ್ರ ಮಾಡುವಂಥದ್ದು. ನಾನೇನು ಹೇಳಕ್ ಹೋಗಲ್ಲ ನಿಮ್ಗೆ, ನಾನೇ ನಿಮ್ ಕಲ್ಪನೆ ಮಾಡ್ಕೊಳ್ಳೋ ಅಂತ ವಿಚಾರಗಳೇನು ವೈಭವೀಕರಣ ಮಾಡಿ ಏನೂ ಹೇಳಲ್ಲ. ಜಸ್ಟ್ ಪ್ರಶ್ನೆ ಹಾಕೋದಷ್ಟೇ. ನೀವು ಆ ಟ್ರಾನ್ಸ್ ಹೋದಾಗ, ಆಲ್ಫಾ ಸ್ಟೇಜ್ ಹೋದಾಗ ಆಟೋಮೆಟಿಕ್ ನಿಮ್ಗೆ ದೃಶ್ಯ ರೂಪಕದಲ್ಲಿ ಎಲ್ಲ ಕಾಣ್ತಾ ಇರುತ್ತೆ. ಕೆಲವರಿಗೆ ಆಡಿಯೋ ವಿಡಿಯೋ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲೂ ಕೆಲಸ ಶುರು ಆಗತ್ತೆ. ಯಾವಾಗ ಆಗತ್ತೆ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಕ್ಲಾರಿಟಿ ಇರ್ಬೇಕು ಪೈನಲ್ ಗ್ಲ್ಯಾಂಡ್ ನಲ್ಲಿ. ಅದಕ್ಕೆ ಈಗ ಪೈನಲ್ ಗ್ಲ್ಯಾಂಡ್ ಏನಿದೆ ಮಿಡಲ್ ನಲ್ಲಿ, ಆಕ್ಚುಲಿ ನಾವು ತಲೆ ಕಟ್ ಓಪನ್ ಮಾಡಿದ್ರು ಒಂದು ಗುಂಡು ಆಕಾರದಲ್ಲಿ ಗ್ಲ್ಯಾಂಡ್ ಇದೆ, ಅದು ಪೈನಲ್ ಗ್ಲ್ಯಾಂಡ್. ಅದನ್ನೇ ಮೂರನೇ ಕಣ್ಣು ಅಂತ ಹೇಳ್ತೀವಿ. ಅದಕ್ಕೆ ಎನರ್ಜಿ ಬೇಕು. ಯಾವಾಗ ನಾವು ಮೆಡಿಟೇಷನ್ಸ್ ಥ್ರೂ ಅಥವಾ ಕೆಲವರಿಗೆ ತನ್ನಷ್ಟಕ್ಕೆ ಆ ಪೈನಲ್ ಗ್ಲ್ಯಾಂಡ್ ಗೆ ಎನರ್ಜಿ ಫ್ಲೋ ಆಗಿ ಕರೆಂಟ್ ಅಂತಾನೆ ಕರಿಬಹುದು, ಅದು ಪಾಸ್ ಆಗಿ ಅದು ಆಕ್ಟಿವೇಟ್ ಆಗ್ತದೆ, ಅವಾಗ ಅವ್ರಿಗೆ ಆಡಿಯೋ ವಿಡಿಯೋ ಎಲ್ಲ ಶುರು ಆಗ್ಬಿಡುತ್ತೆ. ಅವಾಗ ಯಾರಿಗೂ ಕೇಳಿಸ್ತಿರೋದು, ಕಿವಿಗೆ ಕೇಳಿಸ್ತಾ ಇರೋದು ವಿಚಾರಗಳು ಕಾಣಿಸ್ತಾ ಇರತ್ತೆ. ಅವ್ರು ಏನು ಹೇಳಿದ್ರು ಯಾರು ನಂಬೋದಿಲ್ಲ, ತಲೆ ಸರಿ ಇಲ್ಲ ಅಂತ. ಯಾಕಂದ್ರೆ ನಮ್ಗೆ ಯಾರು ಕಾಣಲ್ವಲ್ಲ, ಇವ್ರು ಸುಳ್ಳು ಹೇಳ್ತಾರೆ ಅನ್ಕೊಳ್ತೀವಿ. ಬಟ್ ಆ ಪೈನಲ್ ಗ್ಲ್ಯಾಂಡ್ ಆಕ್ಟಿವೇಟ್ ಆದ್ರೆ ಮಾತ್ರ ಅವೆಲ್ಲವೂ ಮನುಷ್ಯನಿಗೆ ಸಾಧ್ಯ. ಸರಿ, ಖಂಡಿತ. ಈಗ ಮಾತುಕತೆಯಲ್ಲಿ ಮಾತ್ರ ಇದ್ದಾವೆ, ವಸ್ತು ಸ್ಥಿತಿ ಹೇಗಿರ್ತದೆ, ಆ ಕ್ರಮಗಳೇನು, ವಿಧಾನಗಳೇನು, ಅದನ್ನ ನೋಡ್ಕೊಂಡು ಬರೋಣ. ನಿಮ್ಮೆರಡು ಪಾದಗಳನ್ನು ನೋಡ್ತಾ ಬನ್ನಿ. ನಿಮ್ಮೆರಡು ಪಾದಗಳು, ಮಂಡಿ, ತೊಡೆ, ಸೊಂಟ, ಹೊಟ್ಟೆ, ಎದೆಭಾಗ, ಕುತ್ತಿಗೆ, ಭುಜ, ತಲೆ,
ದೇವರನ್ನು ಗಮನಿಸಿ. ನಿಮ್ಮ ಕುಲದೇವರ ದರ್ಶನ ಆಗುತ್ತೆ ಈಗ. 1 2 3. ಯಾರಿದ್ದಾರೆ? ಪಂಚಲಿಂಗೇಶ್ವರ. 3 ಸುತ್ತು ಬನ್ನಿ ದೇವರಿಗೆ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡಲಿಕ್ಕೆ ಕೇಳ್ಕೊಳ್ಳಿ ದೇವರಲ್ಲಿ. ಒಳ್ಳೆಯ ಜನ್ಮವನ್ನು ನಾನು ಅನುಭವಿಸಿ ಮುಂದಿನ ಒಳ್ಳೆಯ ಜನ್ಮಕ್ಕೆ ಹೋಗಬೇಕು ಕೇಳ್ಕೊಳ್ಳಿ. ಹಾಗೆ ಸ್ವಾಮಿಯಲ್ಲಿ ಕೇಳಿ ನಿಮಗೆ ಎಷ್ಟು ಜನ್ಮಗಳಾಗಿದೆ ಅಂತ. 5ನೇ ಜನ್ಮ. 5ನೇ ಜನ್ಮ. ಯಾವುದೆಲ್ಲ? 5ನೇದು ಮನುಷ್ಯ ಜನ್ಮ, 2ನೇದು ನಾಯಿ ಜನ್ಮ, 3ನೇದು ಮುಂಗುಸಿ, 4ನೇದು ಬೆಕ್ಕು, 5ನೇದು ಮನುಷ್ಯ. ಮೊದಲನೇದು ಮುಖ ಕಾಣ್ತಾ ಇಲ್ಲ, ಉದ್ದ ಬಾಲ ಇದೆ, 4 ಕಾಲಿದೆ. ಉದ್ದ ಬಾಲ ಇದೆ, 4 ಕಾಲಿದೆ, ಗೊತ್ತಾಗ್ತಾ ಇಲ್ಲ, ಮುಖ ಕಾಣ್ತಾ ಇಲ್ಲ. ಮನುಷ್ಯ ಜನ್ಮದಲ್ಲಿ ಮೊದಲನೇ ಮನುಷ್ಯ ಜನ್ಮ ಈಗ ಪದ್ಮಿನಿಗೆ ಬಂದಿರೋಂಥದ್ದು. ನಿಮಗೆ ಆ ಹಿಂದಿನ ಜನ್ಮದವರು ಈ ಜನ್ಮದಲ್ಲಿ ಇದ್ದಾರಾ? ಬೆಕ್ಕು ಒಂದು ನಮ್ಮ ತಾಯಿ ಮನೆಯಲ್ಲಿದೆ. ಮತ್ತೆ ಯಾವುದು ಕಾಣ್ತಾ ಇಲ್ಲ. ಮತ್ತೆ ಅದು ಕಾಣ್ತಾ ಇಲ್ಲ. ಮುಂಗುಸಿ ಒಂದು ಎದುರೆದುರು ಬರ್ತಾ ಇರ್ತದೆ ಯಾವಾಗಲೂ ಅಷ್ಟೇ. ಆಮೇಲೆ ಕಾಣ್ತಾ ಇಲ್ಲ. ಅದು ಕಾಣ್ತಾ ಇಲ್ಲ. ಪದ್ಮಿನಿ ಅವರ ಮಕ್ಕಳಾಗಿ ಯಾರು ಇವಾಗ ಹುಟ್ಟಿದ್ದಾರೆ ಅವರ ಹಿಂದಿನ ಜನ್ಮ ಗೊತ್ತಾ? 1 2 3. ನೋಡಿ, ಮಗಳು ವೈಟ್ ಸಾರಿ ಉಟ್ಟು ಕೊರಳಿಗೆ ಮಣಿಸರ ಹಾಕ್ಕೊಂಡಿದ್ದಾರೆ. ಸನ್ಯಾಸಿನಿಯಾ? ಹಾಂ, ಹೌದಾ? ಈಗ ಇಲ್ಲಿ ನಮ್ಮ ಟಿ ವಿಯಿಂದ ಬಂದಂಥ ನವೀನ್ ಅಂತ ಇದ್ದಾರಲ್ಲ, ಅವರದ್ದು ಎಷ್ಟು ಜನ್ಮಗಳಾಗಿದೆ ಅಂತ ಗೊತ್ತಾಗ್ತದೆ ನೋಡಿ. 3ನೇ ಜನ್ಮ ಕಾಣ್ತಾ ಉಂಟು. 3ನೇ ಜನ್ಮ ಕಾಣ್ತಾ ಇದೆ. ಅವ್ರದ್ದು 3ನೇ ಜನ್ಮ ಕಾಣ್ತಾ. ಅದು ಹಿಂದಿನ ಗೊತ್ತಾಗುತ್ತಾ? ಅವ್ರು 1ನೇ ಜನ್ಮ ಆರೆಂಜ್ ಡ್ರೆಸ್ ಹಾಕಿದ್ದಾರೆ, ತಾಡಿ ಬಿಟ್ಟಿದ್ದಾರೆ, ಕೂದಲು ಉದ್ದಕ್ಕಿದೆ, ಕೈಯಲ್ಲಿ ಮಣಿಸರ ಲೆಕ್ಕ ಹಾಕುವ ಕಾಣ್ತಾ ಉಂಟು. ಲೆಕ್ಕ ಹಾಕ್ತಿದ್ದಾರೆ. ಸನ್ಯಾಸಿ. 2ನೇ ಜನ್ಮ ಮೊಲ, 3ನೇ ಜನ್ಮ ಮನುಷ್ಯ. ಏನು ಕಾರಣ ಮೊಲ ಆಗಿದ್ದು? ರಾಮದೇವರು ಇಷ್ಟ ಅಂತ ಕಾಣ್ತಿದೆ. ರಾಮದೇವರಿಗೆ ಇಷ್ಟ ಆದದಕ್ಕೆ ಅವರು ಮೊಲ ಆಗಿರ್ಬೋದು. ರಾಮದೇವರು ಕಾಣ್ತಾ ಇದ್ದಾರೆ ಎದುರುಗಡೆ. ಅವರ ಭಕ್ತರವರು. ಹಾಗಾಗಿ ಮೊಲ ಜನ್ಮ, 2ನೇ ಜನ್ಮ ಮೊಲ ಜನ್ಮ ಬಂದಿದೆ. ಮುಂದೆ 3ನೇ ಜನ್ಮದಲ್ಲಿ ಮನುಷ್ಯನ ಜನ್ಮದಲ್ಲಿ ಹಲವಾರು ಜನಕ್ಕೆ ಬೇಕಿದ್ದವರು
ಅಷ್ಟೇ ಹಿಂದಿನಿಂದ ಕೇಳುವವರು. ಎದುರುಗಡೆ ಒಳ್ಳೇದು ಅಂತ ಅಂತಾರೆ, ಹಿಂದಿಂದ ಕೆಟ್ಟದು ಅಂತ ಅಂದ್ಕೊಳ್ತಾರೆ. ಹಾಗೆ ಅಲ್ಲಿಂದ ನೀವು ಮುಂದೆ ಹೋಗ್ತಾ ಹೋಗ್ತಾ ಒಂದು ಪ್ರದೇಶದ ಹತ್ರ ಹೋಗ್ತಾ ಇದ್ದೀರಾ, ಒಂದು ಕಾಡು ಪ್ರದೇಶ. ಅಲ್ಲಿ ಒಂದು ಹಾರುವ ಒಂದು ಬುಟ್ಟಿ ಕಂಡಾಗ ಅದು ಕುತ್ಕೊಳ್ತಾ ನೀವು ಮೇಲಕ್ಕೆ ಹೋಗ್ತೀರಾ, ಹಾರ್ತಾ ಹೋಗ್ತೀರಾ 1 2 3 ನಿಮ್ಮ ಹಿಂದಿನ ಜನ್ಮದ ಮನೆಗೆ ಹೋಗ್ತೀರಾ. ಬುಟ್ಟಿ ಕೆಳಗೆ ಇಳಿದಾಗ ಅದರಿಂದ ಹೊರಗೆ ಬಂದು ನಿಮ್ಮ ಕೈ ಕಾಲೆಲ್ಲ ನೋಡ್ಕೊಳ್ಳಿ. ಮನೆ ಅಂಗಳದಲ್ಲಿ ತುಂಬ ಹೂವಿದೆ. ಹಟ್ಟಿಯಲ್ಲಿ ದನಗಳಿದ್ದಾವೆ. 2 ಕರುಗಳ ಅಂಗಳದಲ್ಲಿ ಓಡಾಡ್ತಾ ಇದ್ದಾವೆ. ಹುಲ್ಲಿದು ಹುಲ್ಲಿದ ಮನೆ. ಒಳಗಡೆ ಒಂದು ರೂಮ್ ಇದೆ, 2ನೇ ರೂಮಿಗೆ ಹೋಗೋ ದೇವ್ರ ಕೋಣೆ ಇದೆ. ದೇವರ ಕೂಡ ಬಲಭಾಗ್ಯದಲ್ಲಿ ದೈವದ ಏನೋ ಇದೆ. ಏನಾಗಿದ್ರೆ ಹುಡುಗನ ಹುಡುಗಿನ? ಹುಡುಗಿ. ವಯಸ್ಸು ಹುಡುಗಿ. ತಂದೆ ತಾಯಿ ಇದ್ದಾರೆ ಮನೇಲಿ? ತಂದೆ ತಾಯಿ ಇದ್ದಾರೆ. 3 ಗಂಡು ಮಕ್ಕಳಿಗೆ ನಾನೊಬ್ಬಳೆ ಹೆಣ್ಮಗಳು. ಯಾರು ಆ ತಾಯಿ? ಈಗಿದ್ದಾರಾ? ಈಗಿಲ್ಲ. ತಂದೆ ಮಾವನ ರೂಪದಲ್ಲಿದ್ದಾರೆ. ಮಾವ? ಈಗ ಮಾವನ ರೂಪದಲ್ಲಿದ್ದಾರೆ. ಅಣ್ಣಂದಿರು? ಅಣ್ಣಂದಿರು 2 ಕಾಣ್ತಾರೆ, ಒಬ್ರು ಕಾಣ್ತಾ ಇಲ್ಲ. ಯಾರಿಬ್ರು ಇದ್ದಾರಾ ಈ ಜನ್ಮದಲ್ಲಿ? ಇದ್ದಾರಾ? ಒಂದು ಭಾವ, ಮತ್ತೊಂದು ದೊಡ್ಡಮ್ಮನ ಮಗ ಆಗಿ ಬಂದಿದ್ದಾರೆ. ಒಬ್ಬ ಅಣ್ಣ ದೊಡ್ಡಮ್ಮನ ಮಗ ಆಗಿ ಬಂದಿದ್ದಾನೆ, ಇನ್ನೊಬ್ಬ ಭಾವ ಆಗಿ ಬಂದಿದ್ದಾನೆ. ನಿಮ್ಮ ತಂದೆ ಮಾವ ಆಗಿ ಬಂದಿದ್ದಾರೆ. ಕುಟುಂಬದಲ್ಲೇ ಜನ್ಮ ಆಗಿದೆ. ಹೌದು. ಮತ್ತೆ ಯಾರಾದ್ರೂ ಇದ್ದಾರಾ ಅಲ್ಲಿ? ನೆರೆಕರೆ ನೀವಿದ್ದಂಥ ಪ್ರದೇಶ ಸುತ್ತಮುತ್ತ? ಅಮ್ಮ ಗುಲಾಬಿ ಅನ್ನೋ ಒಂದು ಹುಡುಗಿಯ ರೂಪದಲ್ಲಿ ಕಾಣ್ತಾ ಇದ್ದಾರೆ. ಅಮ್ಮ ಗುಲಾಬಿ ಅನ್ನೋ ಹುಡುಗಿ. ಹೀಗಿದ್ದಾರಾ? ಇದ್ದಾರೆ. ಯಾರದು? ಅದು ನಮ್ಮ ಅಮ್ಮನ ಮನೆ, ಆಕೆ ಸ್ವಲ್ಪ ಆಚೆ. ಪರಿಚಯದವರು? ಪರಿಚಯದವರು. ಅವರಿಗೆ ನನ್ನನ್ನು ಕಂಡ್ರೆ ತುಂಬ ಇಷ್ಟ. ಈಗ ಗುಲಾಬಿಗೆ ಈಗ ನೀವು ಕಂಡ್ರೆ ತುಂಬ ಇಷ್ಟ. ಮತ್ತೆ ಯಾರೆಲ್ಲ ಇದ್ದಾರೆ? ಅಮ್ಮನ ಅಮ್ಮನ ರೂಪದಲ್ಲಿ ಈಗ ಕಲ್ಯಾಣಿ ಅನ್ನೋ ಹುಡುಗಿ ಹೆಂಗಸರು ಕಾಣ್ತಾ ಇದ್ದಾರೆ. ಅಜ್ಜಿ? ಕಲ್ಯಾಣಿ ಇದರಲ್ಲಿದ್ದಾರಾ? ಹೆಸರಲ್ಲಿದ್ದಾರೆ? ಹೌದು. ಯಾವ ಪ್ರದೇಶದಲ್ಲಿದ್ದಾರೆ ಈಗ? ಸ್ವಲ್ಪ ದೂರದಲ್ಲಿದ್ದಾರೆ. ದೂರದಲ್ಲಿ? ಕುಟುಂಬದಲ್ಲ? ಕುಟುಂಬದ ಒಳಗಿರೋ ಚೈತನ್ಯಕ್ಕೆಲ್ಲ ಗೊತ್ತಿರೋಂಥ ಪರಮಾತ್ಮನ ಶಕ್ತಿನ ಹೊಂದಿರೋಂಥದ್ದು. ಎಲ್ಲ ಗೊತ್ತಿರೋಂಥ ಶಕ್ತಿ ನಿಮಗೆ ಮುಂದಿನ ಜನ್ಮ ಏನಿದೆ ಎಂಬುದನ್ನು ತಿಳಿಸುತ್ತೆ. ಈಗೇನಿರ್ಬೋದು ನಿಮ್ಮ ಜನ್ಮ ನೋಡಿ. ಮುಂದಿನ ಜನ್ಮ ಕೋಟ್ಯಾಧೀಶ್ವರ ಆಗಿ ಜನನ ನಂದು. ಕೋಟ್ಯಾಧೀಶ್ವರ ಜನನ? ಕೈ ಕಾಲಿಗೆಲ್ಲ ಆಳು ಕಾಳು ಜನ, ತುಂಬ ಜನ ಇದ್ದಾರೆ. ಆ ಮನೆಯಲ್ಲಿ ಜನನ. ಆ ಮನೆಯಲ್ಲಿ ಜನನ. ನಿಧಾನವಾಗಿ
ನಾನು ನಿಮ್ಮನ್ನು ಮುಟ್ಟುವಾಗ ಎಚ್ಚರಗೊಳ್ತೀರ. 1 2 3. ಕೈಗಳನ್ನು ಉಜ್ತಾ, ಮುಖವನ್ನು ಉಜ್ಕೊಡ್ತಾ. ನಿಮ್ಮನ್ನು ಇವಾಗ ಟ್ರಾನ್ಸ್ಗೆ ಹಾಕಿದ ಮೇಲೆ ನಿಮಗೆ ಏನು ಅನ್ನಿಸ್ತು? ಯಾವ ಥರ ಫೀಲ್ ಆಗ್ತಾಯಿತ್ತು? ಈಗ ನಾನು ನಿಮ್ಮ ಆಣೆ ಮುಟ್ಟದಾಗ ಏನಾಗ್ತಿತ್ತು ಫಸ್ಟು? ಏನೋ ಒಂಥರ ಮೈಯಲ್ಲಿ ಒಂಥರ ಫ್ರೆಶ್ ಆದಾಗೆ ಕಾಣ್ತಾ ಇರ್ತದೆ. ನಿಮ್ಗೆ ಏನಾದರೂ ಎನರ್ಜಿ ಬರೋದು ಆ ಥರ ಏನೋ ಫೀಲ್ ಆ ಥರ ಒಂಥರ ಮೈಯೆಲ್ಲ ತಣ್ಣಗಾಗುತ್ತೆ. ಮತ್ತೆ ಏನೋ ಒಂಥರ ಖುಷಿ ಹೊತ್ತಿನಲ್ಲಿ ಎಲ್ಲೋ ಹೋದಾಗೆ ಆ ಥರ ಎಲ್ಲ ಆಗ್ತಾ ಇರ್ತದೆ ಅನುಭವ. ಈಗ ನಾನು ನಿಮಗೆ ಹೇಳಿದೆ ನಿಮ್ಮದು ಜನ್ಮ ಎಲ್ಲಿ ಆ ಮನೆ ನೋಡಿ ಅಂತ ಹೇಳಿದೆ. ನಾನು ಮನೆ ಹೇಗಿದೆ ಅಂತ ಹೇಳಲಿಲ್ಲ, ವರ್ಣನೆ ನೀವು ಮಾಡಿದ್ದು. ಹೇಗೆ ಕಾಣ್ತಾ ಇತ್ತ ಮನೆ? ಮೊದಲಿನ ಹುಲ್ಲಿನ ಮನೆ. ನಾವು ಈಗಿನ ಮನೆಗೂ ಆ ಮನೆಗೂ ಅಜಗಜಾಂತರ ವ್ಯತ್ಯಾಸ ಕಾಣ್ತಾ ಇರ್ತದೆ. ಆ ಟ್ರಾನ್ಸಲ್ಲಿ ಇರುವ ಟೈಮಲ್ಲಿ ನಮಗೆ ಅಯ್ಯೋ ಅದೇ ಬೇಕಿತ್ತು, ಆ ಥರ ಇರ್ಬೋದಿತ್ತು, ಆ ಥರ ಎಲ್ಲ